ಚಾನಲ್. ಇವತ್ತು ನಾವು ವಿಲ್ಸನ್ ಗಾರ್ಡನ್ಗೆ ಬಂದಿದ್ದೇವೆ ಸ್ಟ್ರೀಟ್ ಫುಡ್ ಟ್ರೈ ಮಾಡಲಿಕ್ಕೆ. ನೋಡುವ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಓಕೆ, ಲೆಟ್ಸ್ ಗೋ. ಬಿಸಿ ಬಿಸಿ ಇದೆ ಆನಿಯನ್ ಪಕೋಡ. ಇದರ ಮೇಲೆ ಕ್ಯಾರೆಟ್, ನೀರುಳ್ಳಿ ಮತ್ತೆ ಚಟ್ನಿ ಕೊಟ್ಟಿದ್ದಾರೆ. ನೋಡ್ಲಿಕ್ಕೆ ಕ್ರಿಸ್ಪಿ ಆಗಿದೆ. ಇನ್ನು ತಿಂದು ನೋಡುವ ಹೇಗಿದೆ ಅಂತ ಹೇಳಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದಾರೆ. ಬಿಸಿ ಬಿಸಿ ಇದೆ. ನನ್ನ ಚಾನಲಿಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇನ್ನೂ ಕೂಡ ಹೊಸ ಹೊಸ ವಿಡಿಯೋಗಳು ಬರ್ತಾನೆ ಇರುತ್ತೆ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಫ್ರೈಡ್ ರೈಸ್, ನೂಡಲ್ಸ್. ರೆಡಿ ಉಂಟು. ಅದಕ್ಕೆ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಆನಿಯನ್, ಈರುಳ್ಳಿ ಹೂವೆಲ್ಲ ಹಾಕಿದ್ದಾರೆ. ಇನ್ನು ಟೇಸ್ಟ್ ಮಾಡುವ. ತುಂಬ ಬಿಸಿ ಉಂಟು. ಒಂದು ಕಡ್ಡಿ ಕೂಡ ಕೊಟ್ಟಿದ್ದಾರೆ. ಕಲರ್ಸ್ ಯಾವ್ದು ಸಹ ಹಾಕಲಿಲ್ಲ. ಇದು ಓಕೆ, ಫ್ಲವರ್ ಇದು ಬಿಸಿ ಉಂಟು. ಕ್ರಿಸ್ಪಿಯಾಗಿ, ಸ್ವಲ್ಪ ಸ್ಪೈಸಿ, ಹುಳಿ, ಸ್ವೀಟು ಎಲ್ಲ ಇದೆ. ಸ್ಪೈಸಿ ಬೇಕಾದ್ರೆ ಸ್ಪೈಸಿ ಮಾಡಿ ಕೊಡ್ತಾರೆ. ತುಂಬ ಒಳ್ಳೆಯದು, ಟ್ರೈ ಮಾಡಿ. ಬಿಸಿ ಬಿಸಿ ದೋಸೆ ಕೊಟ್ಟಿದ್ದಾರೆ. ಈಗ ಅದರ ಮೇಲೆ ಆನಿಯನ್ನ ಸ್ಲೈಸ್ ಕಟ್ ಮಾಡಿ ತುಂಬ ರೋಸ್ಟ್ ಮಾಡಿ ಫ್ರೈ ಮಾಡಿದ್ದಾರೆ. ಅದರ ಜೊತೆಗೆ ಕಾಯಿ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಕಾಯಿ ಚಟ್ನಿ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅದು ದೋಸೆಗೆ. ಅದಕ್ಕೆ ಕೊರಿಯಂಡರ್ ಲೀವ್ಸ್ ಎಲ್ಲ ಹಾಕಿದ್ದಾರೆ. ಬಾಳೆ ಎಲೆ ಜೊತೆಗೆ ಸರ್ವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಬಂದೊಮ್ಮೆ ಟ್ರೈ ಮಾಡಿ.
ನಾವಿಲ್ಲಿ ತಗೊಂಡದ್ದು ಮ್ಯಾಂಗೋ ಮಿಲ್ಕ್. ಲೈಟ್ ಸ್ವೀಟ್, ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು. ಫೇಮಸ್ ಐಸ್ ಈ ಬನಾನಾ ಹಾಕಿದ್ದಾರೆ. ಇದು ಏನೋ ಬಟರ್ ಕಾಣಬೇಕು. ಇಲ್ಲಿ ಗುಲ್ಕನ್ ಹಾಕಿದ್ದಾರೆ ನೋಡಿ, ಗುಲ್ಕನ್ ಮತ್ತೆ ಬಟರ್. ಇದು ಐಸ್ ಕ್ರೀಮು, ಗುಲ್ಕನ್ ಎಲ್ಲ ಹಾಕಿದ್ದಾರೆ. ಬಾಳೆಹಣ್ಣು ಕೂಡ ಹಾಕಿದ್ದಾರೆ. ನೋಡುವ, ಟ್ರೈ ಮಾಡುವ. ಫಸ್ಟ್ ಗುಲ್ಕನ್ ಟ್ರೈ ಮಾಡಿ. ಗುಲ್ಕನ್ ಬರೋದು ಐಸ್ ಕ್ರೀಮ್ ಮತ್ತೆ ಬನಾನಾ ಗುಲ್ಕನ್. ವೆನಿಲಾ ಐಸ್ ಕ್ರೀಮ್, ನಟ್ಸ್ ಎಲ್ಲ ಇದೆ. ನೋಡಿ, ಈ ಸೈಡ್ ವಿಲ್ಸನ್ ಗಾರ್ಡನ್ಗೆ ಬಂದರೆ ಟ್ರೈ ಮಾಡಿ. ಒಳ್ಳೆದು. ನೀವು ಹೇಳಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಗುಲ್ಕನ್ ಮತ್ತು ಬಾಳೆಹಣ್ಣು ವಿತ್ ಐಸ್. ಇಲ್ಲಿ ಬಂದು ಕೆಲವು ಫುಡ್ ಎಲ್ಲ ಟ್ರೈ ಮಾಡಿದೆ, ಬಟ್ ಅದು ಬನಾನಾ ಐಸ್ ಕ್ರೀಮ್ ತುಂಬ ಒಳ್ಳೆದಿತ್ತು. ಗುಲ್ಕನ್ ಐಸ್ ಕ್ರೀಮ್ ತುಂಬ ಒಳ್ಳೆದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈರುಳ್ಳಿ ದೋಸೆ ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ಎಲ್ಲ. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. Bye.